ಉಪ್ಪಿನಂಗಡಿಯ ಕಲಾವಿದನ ಸಂಕಷ್ಟಕ್ಕೆ ಸ್ಪಂದನೆ ನೀಡುವ ಸಲುವಾಗಿ ಅಸಹಾಯಕ ಕಲಾವಿದರೊಬ್ಬರಿಗೆ ಸೇವಾ ಭಾರತಿಯ ಮೂಲಕ ಧನ ಸಹಾಯವನ್ನಿತ್ತು ಸಹಕರಿಸಲಾಯಿತು. ಸಿನಿಮಾ, ನಾಟಕ ಕ್ಷೇತ್ರದ ಖ್ಯಾತ ಕಲಾವಿದ ಎಂಕೆ ಮಠ ಅವರು ನಿರ್ಮಿಸಲು ಉದ್ದೇಶಿಸಿರುವ ಮನೆ ನಿರ್ಮಾಣದ ಕಾಮಗಾರಿಯು ಸತತ ಲಾಕ್ಡೌನ್ನಿಂದಾಗಿ ನೆನೆಗುದಿಗೆ ಬಿದ್ದಿತ್ತು. ಈ ವಿಚಾರವನ್ನು ತಿಳಿದ ಉಪ್ಪಿನಂಗಡಿಯ ಬಿಜೆಪಿಯ ಹಿರಿಯ ಮುಂದಾಳು ಎನ್ ಉಮೇಶ್ ಶೆಣೈಯವರು ತನ್ನ ಪುತ್ರ ಭಾರತೀಯ ಸೇನಾ ಯೋಧ ಮಂಜುನಾಥ್ ಶೆಣೈಯವರ ಪ್ರಾಯೋಜಕತ್ವವನ್ನು ಪಡೆದು ಸಿಮೆಂಟ್ ಕೊಡುಗೆಯನ್ನಿತ್ತರು. ಇದರ ಹಸ್ತಾಂತರ ಕಾರ್ಯಕ್ರಮವನ್ನು ಶಾಸಕ ಸಂಜೀವ ಮಠಂದೂರು ಅವರ ಮೂಲಕ ನೆರವೇರಿಸಿದರು. ಇದೇ ವೇಳೆ ಶಾಸಕರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಸಹಕಾರವನ್ನಿತ್ತು ಸ್ಪಂದನೆಯನ್ನ ನೀಡಿದರು. ಆದಷ್ಟು ಬೇಗನೆ ಮನೆ ನಿರ್ಮಾಣವಾಗಲಿ ಎಂದು ಹೇಳಿದರು. ಉಭಯ ಕೊಡುಗೆಯನ್ನ ಸೇವಾ ಭಾರತಿಯ ಮೂಲಕ ನೀಡಲಾಯಿತು. ಕಲೆ, ಸಾಹಿತ್ಯ, ಇವತ್ತು ನಾಟಕ ಇರ್ಬೋದು, ಬೇರೆ ಬೇರೆ ಒಂದು ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಒಬ್ಬ ಕಲಾವಿದ ಮಾಡಿದಾಗ ಆ ಕಲಾವಿದನನ್ನು ಗುರುತಿಸಿ ಗೌರವಿಸುವಂಥದ್ದು ಇಡೀ ಸಮಾಜದ ಕರ್ತವ್ಯ. ಆ ನೆಲೆಯಲ್ಲಿ ಬಹುಶಃ ಇವತ್ತು ಉಮೇಶ್ ಶೆಣೈಯವರು ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುವ ಮುಖಾಂತರ ಒಬ್ಬ ಕಲಾವಿದನ ಬದುಕನ್ನು ಇವತ್ತು ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನನ್ನಂಥ ಜನಪ್ರತಿನಿಧಿಗಳಿಗೂ ಆ ಒಂದು ಕಲಾವಿದ ಹೇಗಿದ್ದಾರೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಇವತ್ತು ಎಂಕೆ ಮಠ ಅವರ ಮನೆಗೆ ಬಂದಾಗ ಗೊತ್ತಾಗುವಂಥ ಸಂಗತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಎಂಕೆ ಮಠ ಅವರು ಒಬ್ಬ ಕಲಾವಿದನಾಗಿ ನಮ್ಮ ನಾಡಿಗೆ ಸಲ್ಲಿಸಿದಂಥ ಸೇವೆಯನ್ನು ಗುರುತಿಸಿ ಗೌರವಿಸಿ ಇವತ್ತು ಅವರ ಒಟ್ಟಿಗೆ ಇಡೀ ಸಮಾಜ ಇದೆ ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ಅವರ ಜೊತೆ ಸೇರಿದ್ದೇವೆ. ನಾನು ಕೂಡ ಬಹುಶಃ ಅವರಿಗೆ 30 ಗೋಣಿ ಸಿಮೆಂಟ್ ಒಂದು ವೈಯಕ್ತಿಕವಾಗಿ ಮತ್ತೆ 1 ಲೋಡ್ ಹೊಯ್ಗೆ ಹಾಕುವಂಥ ಸಂಗತಿಯನ್ನು ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಚಿತ್ರನಟ ಎಂಕೆ ಮಠ ಅವರು ಸಹಾಯ ಹಸ್ತ ನೀಡಿದ ಶಾಸಕರಿಗೂ ಹಾಗೂ ಭಾರತೀಯ ಸೇನಾ ಯೋಧ ಮಂಜುನಾಥ್ ಶೆಣೈ ಅವರಿಗೆ ಧನ್ಯವಾದವನ್ನ ಅರ್ಪಿಸಿದರು. ಕಲೆ, ಸಾಹಿತ್ಯ, ಇವತ್ತು ನಾಟಕ ಇರ್ಬೋದು, ಬೇರೆ ಬೇರೆ ಒಂದು ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಒಬ್ಬ ಕಲಾವಿದ ಮಾಡಿದಾಗ ಆ ಕಲಾವಿದನನ್ನು ಗುರುತಿಸಿ ಗೌರವಿಸುವಂಥದ್ದು ಇಡೀ ಸಮಾಜದ ಕರ್ತವ್ಯ. ಆ ನೆಲೆಯಲ್ಲಿ ಬಹುಶಃ ಇವತ್ತು ಉಮೇಶ್ ಶೆಣೈಯವರು ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುವ ಮುಖಾಂತರ ಒಬ್ಬ ಕಲಾವಿದನ ಬದುಕನ್ನು ಇವತ್ತು ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನನ್ನಂಥ ಜನಪ್ರತಿನಿಧಿಗಳಿಗೂ ಆ ಒಂದು ಕಲಾವಿದ ಹೇಗಿದ್ದಾರೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಇವತ್ತು ಎಂಕೆ ಮಠ ಅವರ ಮನೆಗೆ ಬಂದಾಗ ಗೊತ್ತಾಗುವಂಥ ಸಂಗತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಎಂಕೆ ಮಠ ಅವರು ಒಬ್ಬ ಕಲಾವಿದನಾಗಿ ನಮ್ಮ ನಾಡಿಗೆ ಸಲ್ಲಿಸಿದಂಥ ಸೇವೆಯನ್ನು ಗುರುತಿಸಿ ಗೌರವಿಸಿ ಇವತ್ತು ಅವರ ಒಟ್ಟಿಗೆ ಇಡೀ ಸಮಾಜ ಇದೆ ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ಅವರ ಜೊತೆ ಸೇರಿದ್ದೇವೆ. ನಾನು ಕೂಡ ಬಹುಶಃ ಅವರಿಗೆ 30 ಗೋಣಿ ಸಿಮೆಂಟ್ ಒಂದು ವೈಯಕ್ತಿಕವಾಗಿ ಮತ್ತೆ 1 ಲೋಡ್ ಹೊಯ್ಗೆ ಹಾಕುವಂಥ ಸಂಗತಿಯನ್ನು ಮಾಡ್ತೇವೆ. ಇದೇ ವೇಳೆ ಗಣ್ಯರಾದ ಸುರೇಶ್ ಅತ್ರಮಚಲು, ಸುನಿಲ್ ದಟ್ಟು, ಲೋಕೇಶ್ ಚಿತ್ತೋಡಿ, ಜಯರಾಮಾಚಾರ್ಯ, ಕೆ ಜಗದೀಶ್ ಶೆಟ್ಟಿ, ಜಲೀಲ್ ಮುಕ್ರಿ, ರಶೀದ್ ಶುಕ್ರಿಯಾ, ಸೆಲಿಂ ನೆಕ್ಕಿಲಾಡಿ, ಪ್ರಸಾದ್ ಭಂಡಾರಿ, ದಾವೂದ್, ಚಂದ್ರಶೇಖರ್ ಮಡಿವಾಳ ಮೊದಲಾದವರು ಉಪಸ್ಥಿತರಿದ್ದರು.